ಕರ್ನಾಟಕ ರಾಜ್ಯ ಟೈಲರಿಂಗ್ ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷರಾಗಿದ್ದ ಸನ್ಮಾನ್ ಟೈಲರ್ ಮಳಿಗೆ ನಡೆಸ್ತಾ ಇದ್ದ ಉಳ್ಳಾಲ ಶಾರದಾ ನಿಕೇತನ ಬಳಿಯ ನಿವಾಸಿ 74 ವರ್ಷದ ಲಕ್ಷ್ಮಣ ಸಫಲ್ಯ ಅವರು ಸೋಮವಾರದಂದು ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ. ಉಳ್ಳಾಲ ಗಾಣಿಗರ ಸಂಘದ ಮಾಜಿ ಅಧ್ಯಕ್ಷ, ಪ್ರಸಕ್ತ ಗಾಣಿಗರ ಯಾನೆ ಸಫಳಿಗರ ಸುಧಾರಣಾ ಸಮಿತಿಯ ಅಧ್ಯಕ್ಷ, ಗಾಣಿಗರ ಸಮುದಾಯ ಸೇವಾ ಟ್ರಸ್ಟ್ನ ಟ್ರಸ್ಟಿ ಆಗಿ ಅನೇಕ ಸಮಾಜಮುಖಿ ಸೇವೆಯನ್ನು ಸಲ್ಲಿಸಿರುವ ಲಕ್ಷ್ಮಣ ಎಸ್ ಟೈಲರ್ ಅವರು ಉಳ್ಳಾಲ ಮಂಡಲ ಪಂಚಾಯತ್ನ ಸದಸ್ಯರಾಗಿ, ವಿಕ್ರಮ ಮಿತ್ರ ವೃಂದದ ಸ್ಥಾಪಕ ಅಧ್ಯಕ್ಷರಾಗಿ, ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿ, ಉಳ್ಳಾಲ ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರಾಗಿ, ಉಳ್ಳಾಲ ಸಾರ್ವಜನಿಕ ಶ್ರೀ ಶಾರದಾ ಸಮಿತಿ ಉತ್ಸವ ಸಮಿತಿಯ ಸ್ಥಾಯಿ ಸಮಿತಿ, ಉಳಿಯ ಶ್ರೀ ಉಳ್ಳಾಲ್ದಿ ಧರ್ಮರಸರ ಕ್ಷೇತ್ರ ಹಾಗೂ ಉಳ್ಳಾಲ ಪರಿಸರದ ಅನೇಕ ಸಂಘ ಸಂಸ್ಥೆ ದೇವಸ್ಥಾನಗಳಲ್ಲಿ ಸ್ಮರಣೀಯ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಇಷ್ಟೇ ಅಲ್ಲದೆ ನಾಟಕಗಳಲ್ಲಿ ನಟನೆ ಮಾಡ್ತಾ ಇದ್ರು. ಮೃತರು ಪತ್ನಿಯನ್ನ ಅಗಲಿದ್ದಾರೆ. ಉಳ್ಳಾಲ ಗಾಣಿಗರ ಸಂಘ, ಗಾಣಿಗರ ಯಾನೆ ಸಫಳಿಗರ ಸುಧಾರಣಾ ಸಮಿತಿ, ಗಾಣಿಗರ ಸಮುದಾಯ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಸರ್ವ ಸದಸ್ಯರು ಇವರ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ.